ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಏನೆಲ್ಲ ಆಗ್ತಾ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮತ್ತೊಮ್ಮೆ ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥ ಸ್ಟೇಟ್ಮೆಂಟನ್ನು ಬೆಂಗಳೂರಲ್ಲಿ ಕೂತಂಥ ರಾಜಕೀಯ ನಾಯಕರು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಸರ್ಕಾರದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇರ್ಬೋದು, ಇಡೀ ಕರ್ನಾಟಕದಲ್ಲೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದರಲ್ಲಿ ದಕ್ಷಿಣ ಜಿಲ್ಲೆಯಲ್ಲಂತೂ ಇವರು ಕಂಪ್ಲೀಟಾಗಿ ನಿಗ್ಲೆಕ್ಟನ್ನು ಮಾಡಿರ್ತಾರೆ. ಇಲ್ಲಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಂತ ದಿನೇಶ್ ಗುಂಡೂರಾವ್ ಅವರು ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಅಥವಾ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು, ಇಲ್ಲಿ ರಾಜಕೀಯ ಒಂದನ್ನು ಮಾತ್ರ ಮುಂದಿಟ್ಕೊಂಡು ತುಷ್ಟೀಕರಣದ ರಾಜಕೀಯ ಅಂತ ಹೇಳಿ ನಮಗೂ ಸಾಕಾಗಿದೆ, ಅವರಿಗೂ ತಲೆಗೆ ಹೋಗ್ತಾ ಇಲ್ಲ ಅದು ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಯಾವುದೇ ಘಟನೆ ಆದರೂ ಸಹ ಇಮ್ಮಿಡಿಯೇಟಾಗಿ BJP ಸಂಘ ಪರಿವಾರ ಕಾರಣ ಅನ್ನುವಂಥದ್ದನ್ನು ಹೇಳುವುದನ್ನು ರೂಢಿ ಮಾಡಿಕೊಂಡಿದ್ದಾರೆ. ಅವರ ಜವಾಬ್ದಾರಿ ಏನಿದೆ ಇಂತಹ ಸನ್ನಿವೇಶಗಳಲ್ಲಿ ಅನ್ನೋದನ್ನು ಮರೆತಂತಿದೆ ಸರ್ಕಾರ. ಏನಾದರೂ ಸಹ ಎಲ್ಲಿ ಏನಾದರೂ ಸಹ ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಹೇಳ್ತಾನೆ ಬಂದಿದ್ದಾರೆ. ಇವರು ಈಗಿನ ಮಳೆಯ ಸನ್ನಿವೇಶ ಇರ್ಬೋದು, ಅಥವಾ ಇಲ್ಲಿ ಆಗುತ್ತಿರುವಂಥ ಕೊಲೆಯ ವಿಷಯಗಳಿರ್ಬೋದು, ಮಂಗಳೂರಿನಲ್ಲಿರುವಂಥ ಶಾಸಕರುಗಳನ್ನು ಕರೆದು, ಎಲ್ಲ ಪಾರ್ಟಿಯ ಶಾಸಕರುಗಳನ್ನು ಕರೆದು ಇಷ್ಟ ತನಕ ಒಂದೇ ಒಂದು ಮೀಟಿಂಗನ್ನು ಸರ್ಕಾರದ ವತಿಯಿಂದ ಅಥವಾ ಜಿಲ್ಲಾ ಮಂತ್ರಿಗಳ ವತಿಯಿಂದ ಆಗಲಿಲ್ಲ. ಜಿಲ್ಲಾ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಸಾಕಷ್ಟು ಅವಕಾಶ ಇತ್ತು ನಮ್ಮನ್ನು ಕರೆದು ಮೀಟಿಂಗ್ ಮಾಡಲಿಕ್ಕೆ. ಆದರೆ ಅವರ ದೃಷ್ಟಿಕೋನ ತುಷ್ಟೀಕರಣದ ರಾಜಕೀಯದ ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಸ್ಲಿಂ ಮುಖಂಡರನ್ನ ಮಾತ್ರ ಇವರು ಕರೆದು ಮೀಟಿಂಗ್ ಮಾಡ್ತಾರೆ ವಿನಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಶಾಸಕರನ್ನ ಬಿಡಿ ಹೇಗೂ ಕರಲಿಲ್ಲ. ಹಿಂದೂ ಸಂಘಟನೆಗಳ ಮುಖ್ಯಸ್ಥರು, ಬೇರೆ ಸಂಘ ಸಂಸ್ಥೆಯವರು ಎಲ್ಲರನ್ನ ಕರೆದು ಒಂದು ಮೀಟಿಂಗನ್ನು ಮಾಡುವಂಥ ಕೆಲಸಕ್ಕೆ ಇನ್ನೂ ಸಹ ಇವರು ಕೈ ಹಾಕಲಿಲ್ಲ. ಶಾಂತಿ ಸಭೆ ಅಂತ ಹೇಳಿದ್ರೆ ಅವರ ಪಾರ್ಟಿಯ ಅಲ್ಪಸಂಖ್ಯಾತ ನಾಯಕರನ್ನು ಕರೆದು ಮಾತಾಡುವುದೇ ಅವರಿಗೆ ಶಾಂತಿ ಸಭೆ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಭಾಳ ಬೇಸರದ ಸಂಗತಿ ಏನಂತ ಹೇಳಿದರೆ, ಇವರ ತುಷ್ಟೀಕರಣದ ನೀತಿ ಒಂದು ಅತಿರೇಕದ ಮಟ್ಟವನ್ನು ತಲುಪಿದೆ. ಮೊನ್ನೆ ತಾನೇ ಒಬ್ಬ ವ್ಯಕ್ತಿ ಕೊಲೆಯಾದಂಥ ಸಂದರ್ಭದಲ್ಲಿ, ರಹೀಮ್ ಅನ್ನುವಂಥ ವ್ಯಕ್ತಿ ಕೊಲೆಯಾದಂಥ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದನ್ನು ಮಾಡಿದ್ಯಾರು, ಯಾರೆಲ್ಲ ಇದ್ದಾರೆ, ಅದನ್ನೆಲ್ಲ ಹೇಳಲಿಕ್ಕಿಂತ ಮುಂಚೆನೆ ಭಗವದ್ಗೀತೆಯಲ್ಲಿ ಇದು ನಿಮಗೆ ಕಲಿಸ್ತಾರ ಅನ್ನುವಂಥ ಮಾತನ್ನು ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಅವರು ಭಗವದ್ಗೀತೆ ಓದುವವರೇ ಅನ್ನುವಂಥ ರೀತಿಯಲ್ಲಿ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದಾರೆ. ಹಿಂದೂಗಳ ಹತ್ಯೆ ಆದಾಗ ಹಾಗಾದರೆ ಇವರು ನಿಮ್ಮ ಮುಸಲ್ಮಾನರ ಹತ್ರ ನಿಮ್ಮ ಕುರಾನ್ನಲ್ಲಿ ಆ ರೀತಿ ಹೇಳ್ತದ ಅನ್ನುವಂಥ ಪ್ರಶ್ನೆ ಇವರು ಮಾಡೋದಿಲ್ಲ. ನಾವು ಮಾಡಬೇಕಂತ ಹೇಳೋದಿಲ್ಲ, ಮಾಡೋದು ಸರಿಯಲ್ಲ. ಇದೆಲ್ಲ ಈ ರೀತಿಯ ಭಗವದ್ಗೀತೆ ಮತ್ತೊಂದು ಇದೊಂದೆಲ್ಲ ಮಾತಾಡಬಾರ್ದು ಇವರೆಲ್ಲ. ಇದು ತುಷ್ಟೀಕರಣದ ಒಂದು ಅತಿ ವೇಗವಾಗಿ ಒಂದು ಗಡಿಬಿಡಿಯಲ್ಲಿ ಮಾಡುವಂಥ ಇದೆಲ್ಲ ಕೆಲಸಗಳು ಇವು. ಮತ್ತೆ ಹೇಳ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸಲ್ಮಾನರು ಏನು ಮಾತಾಡಿದ್ರು ತಪ್ಪೆ, ಏನು ಮಾಡಿದ್ರು ತಪ್ಪೆ ಅನ್ನುವಂಥ ರೀತಿಯಲ್ಲಿದೆ ಅನ್ನೋದಂತ ಈ ವ್ಯಕ್ತಿ ಹೇಳ್ತಾರೆ. ಅಂದರೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಎಲ್ಲ ವಿಚಾರಗಳಿಗೆ ಹಿಂದೂಗಳೇ ಹೊಣೆ ಅನ್ನುವಂಥ ರೀತಿಯಲ್ಲಿ ಇವರು ಮಾತಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಇವರಿಗೆ ಅಡ್ಮಿನಿಸ್ಟ್ರೇಷನ್ನ ಮಾಡಲಿಕ್ಕೆ ಪೊಲೀಸ್ ಫೋರ್ಸಿಗಾಗಲಿ ಅಧಿಕಾರಿಗಳಾಗಲಿ ಇವ್ರು ಬಿಡುವುದಿಲ್ಲ. ಎಲ್ಲದರಲ್ಲೂ ರಾಜಕೀಯ ಹಸ್ತಕ್ಷೇಪ. ಸಮಸ್ಯೆ ಕುತ್ತಿಗೆ ತನಕ ಬಂದಾಗ ಅಧಿಕಾರಿಗಳನ್ನೆಲ್ಲ ವರ್ಗಾವಣೆ ಮಾಡೋದು ಇವ್ರದ್ದೊಂದು ಅಭ್ಯಾಸವಾಗಿ ಹೋಗಿದೆ. ಯಾವಾಗ ಅಡ್ಮಿನಿಸ್ಟ್ರೇಷನ್ ಮಾಡಬೇಕೋ ಆಗ ಅಧಿಕಾರಿಗಳಿಗೆ ಇವರು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಬಿಡುವುದಿಲ್ಲ.
ಯಾವಾಗ ಸಮಸ್ಯೆ ಕುತ್ತಿಗೆವರೆಗೆ ಬರ್ತದೆ ಆಗ ಅದೇ ಅಧಿಕಾರಿಗಳನ್ನು, ಇವರ ಇನ್ಫ್ಲುಯೆನ್ಸ್ನಂತೆ ನಡೆದುಕೊಂಡಿದ್ದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿಕೊಂಡು ಎಲ್ಲೋ ಒಂದು ಪೆಟ್ಟನ್ನು ತಪ್ಪಿಸಿಕೊಳ್ಳುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಈಗ ನಮ್ಮ ಕಮಿಷನರೇಟಿಗೆ ಹೊಸ ಒಬ್ಬ ಕಮಿಷನರನ್ನು ಇವರು ಆಯ್ಕೆ ಮಾಡಿದ್ದಾರೆ, ಅಪಾಯಿಂಟ್ ಮಾಡಿದ್ದಾರೆ. ಹಾಗೆ ಜಿಲ್ಲಾ ಎಸ್ ಪಿ ಆಗಿ ಸಹ ಗ್ರಾಮಾಂತರ ಜಿಲ್ಲೆಗೆ ಎಸ್ ಪಿ ಆಗಿ ಒಬ್ಬ ಹೊಸೊಬ್ಬರನ್ನು ತಂದಿದ್ದಾರೆ. ಖಂಡಿತ ಇವರ ಮೂಲಕವಾದರೂ ಸಹ ಇಲ್ಲಿನ ಕಾನೂನು ಸುವ್ಯವಸ್ಥೆ ಸರಿಯಾಗಬಹುದು ಅನ್ನುವಂಥ ನಂಬಿಕೆಯಲ್ಲಿ ನಾವಿದ್ದೇವೆ. ಅವರಿಬ್ಬರು ಅಧಿಕಾರಿಗಳ ಬಗ್ಗೆ ಕೇಳಿದ್ದೇವೆ, ಒಳ್ಳೆಯ ಅಧಿಕಾರಿಗಳ ಮಾತ್ರ ಹೆಸರಿದೆ. ಈ ರಾಜಕೀಯ ಕಾಂಗ್ರೆಸ್ ಸರ್ಕಾರದ ಒತ್ತಡಕ್ಕೆ ಮಣಿಯದೆ ಎಲ್ಲರನ್ನ ಸರಿ ಸಮಾನವಾಗಿ ಕಾಣುವಂಥ ಅಧಿಕಾರಿಗಳು ಇವರಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಇಲ್ಲಿ ನಡೆಯುತ್ತಿರುವಂಥ ನಂಬರ್ 2 ಬಿಸ್ನೆಸ್ಗಳು ಈ ರೀತಿಯ ಘರ್ಷಣೆಗಳಿಗೆ ಕಾರಣ. ಹಿಂದೂ ಸಮಾಜಕ್ಕೆ ಮತ್ತು ನಮ್ಮ ಈ ಸುಶಿಕ್ಷಿತ ಎಲ್ಲ ಸಮಾಜಕ್ಕೆ ದೊಡ್ಡದಾದ ಸಮಸ್ಯೆ ಇದೆ. ಒಂದು ಗೋಹತ್ಯೆ, ಗೋಕಲ್ಲ ಸಾಗಾಣಿಕೆ ಮಾಡೋದು, ಇದರಿಂದ ದೊಡ್ಡದಾದ ಒಂದು ನೆಕ್ಸಸ್ ಇದೆ. ಇದನ್ನು ಯಾರಾದರೂ ನಮ್ಮ ಕಾರ್ಯಕರ್ತರು ತಪ್ಪಿಸ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಅದನ್ನು ತಡೆದಂಥ ಸಂದರ್ಭದಲ್ಲಿ ಪೊಲೀಸರು ಅವ್ರ ಮೇಲೆ ಕೇಸ್ ಹಾಕೋದು ಒಂದಾದರೆ, ಅವ್ರ ಮೇಲೆ ಈ ರೀತಿ ಆಕ್ರಮಣ ಮಾಡಿ ಕೊಲ್ಲುವಂಥ ಪ್ರಯತ್ನ ಮಾಡೋದು ಸಹ ಒಂದು ಮುಖ್ಯವಾದ ಕಾರಣ ಗೋಹತ್ಯೆ. ಎರಡನೇದು ಲವ್ ಜಿಹಾದ್. ನಮ್ಮ ಹೆಣ್ಮಕ್ಳನ್ನು ಬೇರೆ ಬೇರೆ ರೀತಿಯಿಂದ ಮೋಸಪಡಿಸಿ ಕರ್ಕೊಂಡು ಹೋಗೋದು, ಮಾಡೋದು, ಈ ರೀತಿಯ ವ್ಯವಸ್ಥೆಗಳನ್ನು ನಾವು ನೋಡ್ತೇನೆ ಇದ್ದೇವೆ. ಸಮಾಜಕ್ಕೆ ಇದರ ಬಗ್ಗೆ ಅಭ್ಯಂತರ ಇದೆ, ನಮಗೆ ಬೇರೆ ಯಾವುದೇ ಸಮಸ್ಯೆ ಇಲ್ಲ. ಈ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾದದ್ದು ಸರ್ಕಾರ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಮುಂಚೂಣಿಯಲ್ಲಿರುವಂಥ ಅಧಿಕಾರಿಗಳು. ಯಾವುದು ಅನ್ಯಾಯವಾಗಿ ನ್ಯಾಯಸಮ್ಮತವಲ್ಲದ ರೀತಿಯಲ್ಲಿ ಜಿಲ್ಲೆಯಲ್ಲಿ ನಡೀತಿದೆ ಅದನ್ನು ಅಂಡರ್ಲೈನ್ ಪ್ರಾಬ್ಲಮ್ ಏನು, ಇದೆಲ್ಲ ಕೋಮು ಘರ್ಷಣೆ ಮತ್ತೊಂದು ಏನಂತ ಹೇಳ್ತೇವೆ, ಇದಕ್ಕೆ ಅಂಡರ್ಲೈನ್ ಪ್ರಾಬ್ಲಮ್ ಏನು, ಆ ಸಮಸ್ಯೆಗೆ ನಾವು ಪರಿಹಾರ ಕೊಂಡುಕೊಳ್ಳದಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಶಾಂತಿಯನ್ನು ತರಲಿಕ್ಕೆ ಅಸಾಧ್ಯ. ಕರಾವಳಿ ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದನ್ನು ಡಿ.ಕೆ. ಶಿವಕುಮಾರ್ ಬಹಳ ಒಂದು ಹಗುರವಾದ ಹೇಳಿಕೆಯನ್ನು ಕೊಟ್ಟರು. ಇವರು ಹೊಟ್ಟೆ ಬಟ್ಟೆ ತುಂಬಿಸ್ಲಿಕ್ಕೆ ನಮ್ಗೆ ಗ್ಯಾರಂಟಿ ಬೇಕಾಗ್ತದೆ, ಓಟ್ ಹಾಕುವಂಥ ಸಂದರ್ಭದಲ್ಲಿ ಬೇರೆ ಕಡೆ ನೋಡ್ತಾರೆ ಅಂತ ಹೇಳಿದ್ರೆ BJP-ಅವರಿಗೆ ಮತ ಹಾಕ್ತಾರೆ ಅನ್ನುವಂಥ ರೀತಿಯಲ್ಲಿ ಇವರು ಮಾತಾಡಿದ್ದಾರೆ. ಇದನ್ನು ನಾವು ಇದಕ್ಕೆ ಸ್ಟೇಟ್ಮೆಂಟ್ಸು ಉತ್ತರವನ್ನು ಕೊಟ್ಟು ನಮಗೂ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸಹ ಗೊತ್ತಿದೆ ಯಾವ ಇವರ ಗ್ಯಾರಂಟಿಯಿಂದಾಗಿ ನಾವು ಯಾರು ಬೆಳೆ ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಅಥವಾ ಹೊಟ್ಟೆ ಪಾಡಿಗಾಗಿ ನಾವು ಅವರ ಮೇಲೆ ಅವಲಂಬಿತರಾಗಲಿಲ್ಲ. ಕಾಂಗ್ರೆಸ್ಸಿಗೆ ಸಹ 2013-14 ಎಲೆಕ್ಷನಲ್ಲಿ ದೊಡ್ಡದಾದ ರೀತಿಯಲ್ಲಿ ಬಹುಮತವನ್ನು ಜನ ಕೊಟ್ಟಿದ್ದರು. ಈ ಜಿಲ್ಲೆಯಲ್ಲಿ ಅವರ ಶಾಸಕರೇ ಆಯ್ಕೆಯಾಗಿ ಬಂದಿದ್ದರು. ಅದಾದ ನಂತರ ಜಿಲ್ಲೆಗೆ ಏನು ಕೊಟ್ಟರು? ಏನು ಕೊಡಲಿಲ್ಲ. ನಮ್ಮ ಯುವಕರ ಮಾರಣ ಹೋಮ ಆಗೋದೊಂದನ್ನು ಬಿಟ್ಟರೆ ಯಾವ ರೀತಿ ಅಭಿವೃದ್ಧಿ ಈ ಜಿಲ್ಲೆಯಲ್ಲಿ ಆಗಲಿಲ್ಲ. 2018 ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಜಾಸ್ತಿ ಸಂಖ್ಯೆಯಲ್ಲಿ ಬಂದ ನಂತರವೇ ಸ್ವಲ್ಪ ಅಭಿವೃದ್ಧಿ ಈ ಭಾಗದಲ್ಲಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ. ಪುನಃ ಈಗ ಕಾನೂನು ಸುವ್ಯವಸ್ಥೆಯನ್ನು ಹಳ್ಳಗೆಡಿಸಿಬಿಟ್ಟಿದ್ದಾರೆ. ಅಭಿವೃದ್ಧಿ ಮರೀಚಿಕೆಯಾಗಿದೆ, ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ. ಅಂಡರ್ಲೈನ್ ಪ್ರಾಬ್ಲಮ್ ನಾನು ಏನಂತ ಹೇಳಿದೆ, ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ರಾಷ್ಟ್ರ ವಿರೋಧಿ ಚಿಂತನೆ ಇರುವಂಥ ವ್ಯಕ್ತಿಗಳಿಗೆ ಇವರು ಮಣೆ ಹಾಕುವುದು. ಇಡೀ ರಾಜ್ಯದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂಥ ಈ ರೀತಿಯ ವರ್ತನೆ ಬಂದಂಥ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಅದನ್ನು ಒಪ್ಕೊಳ್ಳೋದಿಲ್ಲ. ಆ ರೀತಿಯ ಮನಸ್ಥಿತಿಯ ರಾಜಕಾರಣಿಗಳನ್ನು ಇಲ್ಲಿ ದೇಶ ವಿರೋಧ ರೀತಿಯಲ್ಲಿ ಮಾತಾಡುವಂಥ ರಾಜಕಾರಣಿಗಳನ್ನು ಇಲ್ಲಿ ಒಪ್ಕೊಳ್ಳೋದಿಲ್ಲ. ಇದೆಲ್ಲ ಅಂಡರ್ಲೈನ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳದಿದ್ದರೆ ಇವರು ಬಂದು ಏಕಮುಖವಾಗಿ ಒನ್ ಸೈಡೆಡ್ ರಾಜಕೀಯವನ್ನು ಮಾಡ್ತಾ ಇರ್ತಾ ಇಲೆಕ್ಷನ್ ಗೆದ್ದ ನಂತರ ಇವರು ಅಡ್ಮಿನಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರನ್ನ ಒಂದೇ ತಕಡೆಯಲ್ಲಿ ನೋಡಬೇಕಾದಂಥ ಅವಶ್ಯಕತೆ ಇದೆ. ಮೊನ್ನೆ ಸುಹಾಸ್ ಶೆಟ್ಟಿಯ ಹತ್ಯೆ ಆದಂಥ ಸಂದರ್ಭದಲ್ಲಿ ಒಂದೇ ನಮ್ಮ MLAಗಳನ್ನಾಗಲಿ ಸಂಘಟನೆ ಮುಖಂಡರಾಗಿ ಕರೀಲಿಲ್ಲ. ನಾನು ನಿಮ್ಗೆ ಆಗಲೇ ಹೇಳಿದೆ,
ಅವರ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಮುಖಂಡರನ್ನು ಮೀಟಿಂಗ್ ಮಾಡಿದರು. ಕಾಂಗ್ರೆಸ್ ಪಕ್ಷದ ಮುಖಂಡರು, ಮುಸ್ಲಿಂ ನಾಯಕರು ಸುಹಾಸ್ ಶೆಟ್ಟಿಯ ಮನೆಗೆ ನೀವು ಹೋಗಬಾರ್ದು ಅನ್ನುವಂಥ ಪಟ್ಟು ಬಿದ್ದರು. ನನಗೆ ಇನ್ನೂ ಸಹ ಅದು ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅಲ್ಲಿರುವಂಥ ಕಾಂಗ್ರೆಸ್ ನಾಯಕರಿಗೆ ಇವರು ಸುಹಾಸ್ ಶೆಟ್ಟಿಯ ಮನೆಗೆ ಹೋಗಲಿ ಬಿಡಲಿ, ಅವ್ರಿಗೇನು ಬಂತದ್ರಲ್ಲಿ? ಅವ್ರು ಯಾಕೆ ಅದನ್ನು ತಡೆದ್ರು? ಅವ್ರದ್ದೇನು ಕನೆಕ್ಷನ್ ಇದರಲ್ಲಿ? ಸುಹಾಸ್ ಶೆಟ್ಟಿಯ ಮನೆಗೆ ಹೋಗಬಾರ್ದು ಅನ್ನುವಂಥ ತಾಕೀತನ್ನು ಅವ್ರು ಯಾಕೆ ಮಂತ್ರಿಗಳೊಂದಿಗೆ, ಹೋಮ್ ಮಿನಿಸ್ಟರ್ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ಮಾಡಿದ್ದಾರೆ? ಆದರೂ ಇದೆಯಾ ಇವರದ್ದು? ಇವರು ಅದರಲ್ಲಿ ಇನ್ವಾಲ್ವ್ಡಾ, ನಾಟ್ ಇನ್ವಾಲ್ವ್ಡಾ? ಈ ರೀತಿಯ ಸುಹಾಸ್ ಶೆಟ್ಟಿಯ ಮನೆಯವರು ಎಲ್ಲರೂ ಸಹ ಕಾಂಗ್ರೆಸ್ನ ಕಾರ್ಯಕರ್ತರಾಗಿದ್ದಂಥವ್ರು, ಮನೆಯಲ್ಲಿ ಕುಟುಂಬದವರು ಎಲ್ಲರೂ ಸಹ. ಅವರ ಅಜ್ಜ ಅಂತೂ ಇಂದಿರಾ ಗಾಂಧಿ ತೀರಿ ಹೋದಂಥ ಸಮಯದಲ್ಲಿ ಅವರ ಮರಣಕ್ಕೆ ಡೆಲ್ಲಿವರೆಗೆ ಹೋಗಿದ್ರು ಸುಹಾಸ್ ಶೆಟ್ಟಿಯ ಅಜ್ಜ, ತಾಯಿಯ ತಂದೆ. ಹಾಗಾದರೆ ಈ ಮುಸ್ಲಿಂ ಮುಖಂಡರು ಸುಹಾಸ್ ಶೆಟ್ಟಿಯ ಮನೆಗೆ ಹೋಗಬಾರ್ದು ಅನ್ನುವಂಥ ತಾಕೀತನ್ನು ಯಾಕೆ ಮಾಡಿದ್ರು ನನಗೆ ಇನ್ನೂ ಗೊತ್ತಿಲ್ಲ. 144 ಸೆಕ್ಷನನ್ನು ನೀವು ಹಾಕ್ತೀರಿ. ನಾವು ಯಾವುದೇ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೇಳಿದ್ರೆ ನೀವು 144 ಅಲ್ಲ, ಮತ್ತೊಂದೇನು ಸೆಕ್ಷನ್ ಹಾಕಿದ್ರು, ಅದಕ್ಕಿಂತ ಸಹ 169 ಸೆಕ್ಷನ್ ಹಾಕಿದ್ರು ಬಹುಶಃ ಮೊನ್ನೆ. ನಾವು ಯಾವುದೇ ಪರ್ಮಿಷನನ್ನು ಕೇಳಿದರೆ ನೀವು ಸೆಕ್ಷನ್ ಇದೆ, ನೀವು ಮಾಡಬಾರ್ದು ಅನ್ನುವಂಥ ಮಾತನ್ನು ಸರ್ಕಾರ ಹೇಳ್ತದೆ. ಆದರೆ ಮೊನ್ನೆ ಕಾಂಗ್ರೆಸ್ ನಾಯಕರೆಲ್ಲ ಸೇರಿಕೊಂಡು ಏನು ರಾಜೀನಾಮೆ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಅಷ್ಟು ದೊಡ್ಡ ರೀತಿಯಲ್ಲಿ ಮೀಡಿಯಾದವರು ನಿಮ್ಮ ಮುಂದೆ ಆಗಿದೆ. ಆ ಸೆಕ್ಷನ್ ಇರುವಂಥ ಸಮಯದಲ್ಲಿ ಈ ರೀತಿಯ ಒಂದು ಸ್ಥಿತಿ ಇದೆ, ಕೋಮು ಸೂಕ್ಷ್ಮ ಅದು ಇದು ಅನ್ನೋಂಥ ಮಾತನ್ನು ನೀವು ಮಂತ್ರಿಗಳನ್ನು ಹಿಡಿದು ಮುಖ್ಯಮಂತ್ರಿಯವರಿಗೆ ನೀವು ಡೈಲಾಗನ್ನು ಬಿಡ್ತೀರಿ. ಹಾಗಾದರೆ ಆ ಸಮಯದಲ್ಲಿ ನೀವು ಯಾಕೆ ಇವರಿಗೆ ಪರ್ಮಿಷನ್ ಕೊಟ್ರಿ? ಕಾನೂನುಬದ್ಧವಾಗಿ ಆಗಿದ್ದಾದರೆ ನಮ್ಮೆಲ್ಲರ ಮೇಲೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದರೆ ನೀವು ಸೋಮೋಟೋ ಕೇಸ್ ಹಾಕಿ 12 ಗಂಟೆ ರಾತ್ರಿಗೆ ನನ್ನ ಕ್ಷೇತ್ರದಿಂದ 3 ಜನನ ಹೊತ್ಕೊಂಡು ಹೋಗಿದ್ರಿ ನೀವು ಮೊನ್ನೆ. ಹಾಗಾದರೆ ಸೋಮೋಟೋ ಕೇಸನ್ನು ಇವ್ರ ಮೇಲೆ ಹಾಕಿದ್ದೀರಾ? ಯಾಕೆ ಹಾಕಲಿಲ್ಲ? ಹಾಕದಿದ್ರೆ ಯಾಕೆ ಹಾಕಲಿಲ್ಲ? ಇಮಿಡಿಯೇಟ್ ಆಗಿ ಹಾಕಲೇಬೇಕು. ಯಾಕೆ ಅವರು ಅಷ್ಟು ಜನರಿಗೆ ಒಂದು ಕಡೆಯಲ್ಲಿ ಸೇರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ? ಅದು ದೊಡ್ಡ ರೀತಿಯಲ್ಲಿ ಗಲಾಟೆನ ಮಾಡಿದ್ದಾರೆ ಅವರೆಲ್ಲ. ಸೆಕ್ಷನ್ ಇರುವಂಥ ಸಂಬಂಧದಲ್ಲಿ ನಮಗೆ ಬಿಡುವುದಿಲ್ಲ. ಹಾಗಾದರೆ ಕಾನೂನು ಸಹ ಒಂದು ಸೈಡೆಡಾ? ಕಾನೂನು ಏಕಪಕ್ಷವಾಗಿ ನಡೀತದ? ಕಾನೂನಲ್ಲಿ ಸಹ ಇವ್ರದ್ದು ತುಷ್ಟೀಕರಣದ ರಾಜಕೀಯ ಮಾಡ್ತಾ ಇದ್ದಾರಾ? ಎಲ್ಲ ಪ್ರಶ್ನೆಗಳು ಜಿಲ್ಲೆಯ ಜನರನ್ನು ಕಾಡ್ತಾ ಇದೆ. ತುಂಬ ಜನ ಹೇಳ್ತಾರೆ ಅವ್ರ ಅಮಾಯಕರು ಇವ್ರ ಅಮಾಯಕರಂತ. ಅಮಾಯಕರ ಹತ್ಯೆ ಆಗೋದನ್ನು ಹಿಂದೂ ಸಮಾಜ ಹಿಂದಿನ ಸಹ ನೋಡ್ಕೊಂಡು ಬಂದಿದೆ. ದೀಪಕ್ ರಾವ್ನ ಹತ್ಯೆ ಆಗಿದೆ. ಅವ ಯಾವ ಸಂಘಟನೆಯಲ್ಲೂ ಕೆಲಸ ಮಾಡ್ತಿರಲಿಲ್ಲ, ಯಾವುದೇ ಕೇಸ್ ಎಲ್ಲ ಏನೂ ಮಾಡ್ತಿರ್ಲಿಲ್ಲ. ಮೋಹನ್ ರಾಣೆ ಎಂಬಂಥ ವ್ಯಕ್ತಿ ಖಾಲಿ ಕೇಸರಿ ಲುಂಗಿ ಹುಟ್ಟಿದ್ದಾನೆ ಅನ್ನುವಂಥ ಕಾರಣಕ್ಕಾಗಿ ಅವನನ್ನು ಕೊಚ್ಚಿಕೊಳ್ತಾರೆ. ನರಸಿಂಹ ಶೆಟ್ಟಿಗವರೊಬ್ಬ ರಿಕ್ಷಾ ಚಾಲಕ ತನ್ನ ಮನೆಗೆ ರಿಕ್ಷಾವನ್ನು ಬಾಡಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಂಥ ವ್ಯಕ್ತಿಗಳನ್ನು ದೂರ ಕೊಂಡು ಹೋಗಿ ಅವನನ್ನು ಕೊಚ್ಚಿಕೊಳ್ತಾರೆ. ರಾಜು ಮುಗವೀರ ತಲೆಯಲ್ಲಿ ಹಣೆಯಲ್ಲಿ ಕುಂಕುಮ ಧರಿಸಿದ್ದ, ತಿಲಕ ಹಾಕಿದ ಅನ್ನುವಂಥ ಕಾರಣಕ್ಕಾಗಿ ರಾಜು ಮುಗವೀರ ಅನ್ನುವಂಥ ವ್ಯಕ್ತಿಯನ್ನು ಬೆಳ್ಳಂಬೆಳ್ಳಿಗೆ ಮೀನು ಹಿಡಿಲಿಕ್ಕೆ ಹೊರಟಂಥ ಸಂದರ್ಭದಲ್ಲಿ ಅವನನ್ನು ಕೊಚ್ಚಿಕೊಳ್ತಾರೆ. ಪ್ರವೀಣ್ ನೆಟ್ಟಾರ್ ಅವನನ್ನು ಕೊಂದರು. ಪ್ರಶಾಂತ್ ಪೂಜಾರಿ ಹತ್ಯೆ ಆಗ್ತದೆ. ಇವರೆಲ್ಲ ಏನು ಮಾಡಿದ್ದಾರೆ? ಇವ್ರ ಮೇಲೆ ಕೇಸ್ ಇದೆ ಅಂತ ಹೇಳೋದಾ? ಅದು ಇವರೇನಾದರೂ ಅನ್ಯಾಯ ಮಾಡಿದ್ರಾ? ಇವರೆಲ್ಲರೂ ಅಮಾಯಕರಲ್ವಾ? ಇದೆಲ್ಲ ಒಂದು ಪ್ರಶ್ನೆ ಇದ್ದೇ ಇದೆ. ಆದರೆ ಈ ರೀತಿಯ ಘಟನೆಗಳಿಗೆ ಈಗ ನಾವು ಯಾವ ರೀತಿಯ ಉತ್ತರವನ್ನು ಕೊಡ್ತಾ ಇದ್ದೇವೆ? ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಈಗ ಸಹ ಒನ್ ಸೈಡೆಡ್ ಆಗಿ ತುಷ್ಟೀಕರಣದ ನೀತಿಯನ್ನು ಈಗಿನ ನಿಮ್ಮ ಮಾತಲ್ಲಿ ಸಹ ಬರ್ತಾ ಇದೆ. ಭಗವದ್ಗೀತೆಯಲ್ಲಿ ಇದು ನಿಮಗೆ ಹೇಳಿಕೊಡ್ತಾರೆ ಅನ್ನುವಂಥ ಒಂದು ಅಷ್ಟೊಂದು ತುಚ್ಛ ರೀತಿಯಲ್ಲಿ ಧೈರ್ಯ ಮಾಡ್ತಾರಂತ ಹೇಳಿದ್ರೆ ಇವರು ಜಿಲ್ಲಾ ಮಂತ್ರಿಗಳು. ಹಾಗಾದರೆ ಹಿಂದೂ ಸಮಾಜ ಏನು ತಿಳ್ಕೊಳ್ಬೇಕು ಈ ರೀತಿಯ ಸ್ಟೇಟ್ಮೆಂಟ್ಗಳಿಂದ? ಈ ರೀತಿಯ ನಮ್ಮನ್ನು ಇನ್ಚಾರ್ಜ್ ಇರುವ ಮಿನಿಸ್ಟರೇ ಈ ರೀತಿ ಮಾತಾಡ್ತಾರೆ ಅಂದಾದರೆ ಹಿಂದೂಗಳು ಏನು ತಿಳ್ಕೊಳ್ಬೇಕು ಈ ರೀತಿಯ ಸ್ಟೇಟ್ಮೆಂಟ್ಗಳಿಂದಾಗಿ ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿರುವಂಥ ನಂಬರ್ 2 ಬಿಸ್ನೆಸ್ಗಳನ್ನು ಇವರು ಇಮಿಡಿಯೇಟಾಗಿ ನಿಲ್ಲಿಸಿದ್ರೆ, ಬೀಫ್ ಸ್ಮಗ್ಲಿಂಗು, ಬೀಫ್ ಸೆಲ್ಲಿಂಗು, ಕೌ ಸ್ಲಾಟರ್ ಇದನ್ನೆಲ್ಲ ಇಮಿಡಿಯೇಟಾಗಿ ನಿಲ್ಲಿಸಿದರೆ, ಲವ್ ಜಿಹಾದನ್ನು ಹದ್ದುಬಸ್ತಿಗೆ ತರದಿದ್ರೆ ನಮ್ಮ ಈ ಸಮಸ್ಯೆಗೆ ಪರಿಹಾರ ನೀವು ಕೊಡಲೇಬೇಕು.
ನಾವು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು ಸಹ ನೀವು ನಮ್ಮ ಹುಡುಗರ ಮೇಲೆ ಹತ್ಯೆ ಆಗ್ತದೆ, ಹಲ್ಲೆ ಆಗ್ತದೆ, ಇದೆಲ್ಲ ಆಗ್ತದೆ. ಅಂಡರ್ಲೈನ್ ಸಮಸ್ಯೆಗೆ ನೀವು ಪರಿಹಾರನ ಕೊಡಿ ಅನ್ನುವಂಥ ಮಾತನ್ನು ಪತ್ರಿಕಾ ಮಿತ್ರರಾದ ನಿಮ್ಮ ಮೂಲಕ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು, ಆದಿಯಾಗಿ ಅಧ್ಯಕ್ಷರ ಪರವಾಗಿ ನಾನು ನಿಮಗೆ ಈ ವಿಷಯವನ್ನು ತಿಳಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನಾಗರಿಕರೇ, ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ, ಒಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು. ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳನ್ನು ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ.